ದೇಶದ ನೌಕಾಪಡೆ ಬಲವನ್ನು ಮತ್ತಷ್ಟು ಹೆಚ್ಚಿಸಬಲ್ಲ ಮೊದಲ ಸ್ವದೇಶಿ ನಿರ್ಮಿತ ವಿಮಾನ ವಾಹಕ ನೌಕೆ ಐಎನ್ಎಸ್ ವಿಕ್ರಾಂತ್ ದೇಶ ಸೇವೆಗೆ ತನ್ನನ್ನು ತಾನು ಸಮರ್ಪಿಸಿಕೊಂಡಿದೆ. ಇಡೀ ದೇಶವೇ ಹೆಮ್ಮೆ ಪಡುವ ಈ ವಿಕ್ರಾಂತ್ ನೌಕೆಯ ವಿಶೇಷತೆಗಳು ಏನು ಎಂಬ ಮಾಹಿತಿ ಇಲ್ಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತ ನಿರ್ಮಿತ ಪ್ರಪ್ರಥಮ ವಿಮಾನ ವಾಹಕ ನೌಕೆ ಐಎನ್ಎಸ್ ವಿಕ್ರಾಂತ್ಗೆ ಕೊಚ್ಚಿಯಲ್ಲಿ ಚಾಲನೆ ನೀಡಿದ್ದಾರೆ. ಈ ಅಪೂರ್ವ ಕ್ಷಣವು ಭಾರತದ ಪಾಲಿಗೆ ಐತಿಹಾಸಿಕವಾಗಿದ್ದು, ಇದು ಸ್ವಾವಲಂಬಿ ಭಾರತದ ಅಸಾಧಾರಣ ಸಂಕೇತ ಎಂದು ಹೇಳಲಾಗಿದೆ. ಸುಮಾರು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಐಎನ್ಎಸ್ ವಿಕ್ರಾಂತ್ ಅನ್ನು ಅತ್ಯಾಧುನಿಕ ಯಾಂತ್ರೀಕೃತಗೊಂಡ ವೈಶಿಷ್ಟ್ಯ ಹಾಗೂ ತಂತ್ರಜ್ಞಾನಗಳೊಂದಿಗೆ ಸಿದ್ಧಪಡಿಸಲಾಗಿದೆ. ಇದು ಭಾರತದ ಸೇನಾ ಇತಿಹಾಸದಲ್ಲೇ ಇದುವರೆಗೆ ನಿರ್ಮಿಸಲಾದ ಅತಿ ದೊಡ್ಡ ಹಡಗು. ಇದು ದೊಡ್ಡ ಪ್ರಮಾಣದ ಸ್ಥಳೀಯಾಗಿ ಪೂರೈಸಲಾದ ಉಪಕರಣಗಳು ಮತ್ತು ಯಂತ್ರೋಪಕರಣಗಳನ್ನು ಹೊಂದಿದೆ. ಸುಮಾರು 40,000 ಟನ್ಗಳಷ್ಟು ಭಾರ ಹೊರುವ ಸಾಮರ್ಥ್ಯವಿದ್ದು, ಭಾರತೀಯ ನೌಕಾಪಡೆಯ ಅತಿ ದೊಡ್ಡ ಯುದ್ಧ ನೌಕೆ ಇದಾಗಿದೆ. ಐಎನ್ಎಸ್ ವಿಕ್ರಾಂತ್ ಭಾರತೀಯ ನೌಕಾಪಡೆಯಲ್ಲಿ ವಿಕ್ರಾಂತ್ ಹೆಸರಿನ ಎರಡನೇ ವಿಮಾನ ವಾಹಕ ಯುದ್ಧ ನೌಕೆ ಇದಾಗಿದೆ. 1971ರ ಪಾಕ್ ಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಭಾರತದ ಮೊದಲ ವಿಮಾನ ವಾಹಕ ನೌಕೆಯಾದ ವಿಕ್ರಾಂತ್ ಹೆಸರನ್ನೇ ಇದಕ್ಕೂ ಇಡಲಾಗಿದೆ. ಇದನ್ನು ಭಾರತೀಯ ನೌಕಾಪಡೆಯ ಆಂತರಿಕ ಯುದ್ಧ ನೌಕೆ ವಿನ್ಯಾಸ ಘಟಕ ವಿನ್ಯಾಸಗೊಳಿಸಿದೆ. ವಿಮಾನ ವಾಹಕ ಬೃಹತ್ ನೌಕೆಗಳನ್ನು ದೇಶೀಯವಾಗಿ ವಿನ್ಯಾಸ ಮಾಡಿ ಅದನ್ನು ಅಭಿವೃದ್ಧಿಪಡಿಸುವ ಸಾಮರ್ಥ್ಯ ಹೊಂದಿರುವ 6ನೇ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮಿದೆ. ಇದಕ್ಕೂ ಮೊದಲು ಅಮೆರಿಕ, ರಷ್ಯಾ, ಫ್ರಾನ್ಸ್, ಚೀನಾ, ಬ್ರಿಟನ್ ದೇಶಗಳು ಮಾತ್ರ ಈ ರೀತಿಯ ತಂತ್ರಜ್ಞಾನ ಹೊಂದಿದ್ದವು. ಭಾರತೀಯ ನೌಕಾಪಡೆಯ ಪ್ರಕಾರ ಐಎನ್ಎಸ್ ವಿಕ್ರಾಂತ್ ವಿಮಾನ ವಾಹಕ ನೌಕೆಯು 262 ಮೀಟರ್ ಉದ್ದವಿದೆ. ಇದು ಸುಮಾರು 40,000 ಟನ್ಗಳಷ್ಟು ಭಾರ ಹೊರುವ ಸಾಮರ್ಥ್ಯ ಹೊಂದಿದೆ. 62 ಮೀಟರ್ ಅಗಲವಿದೆ. ಭಾರತದ ಕಡಲ ಇತಿಹಾಸದಲ್ಲಿ ನಿರ್ಮಿಸಲಾದ ಅತಿ ದೊಡ್ಡ ಹಡಗು ವಿಕ್ರಾಂತ್. ಇದರ ಗಾತ್ರವೇ ಸುಮಾರು 2 ಫುಟ್ಪಾತ್ ಮೈದಾನದಷ್ಟು ದೊಡ್ಡದಾಗಿದೆ. ಇನ್ನು ಈ ಹಡಗಿನಲ್ಲಿ ವಿಮಾನವನ್ನು ಇರಿಸುವ ಹ್ಯಾಂಗರ್ಗಳು 2 ಒಲಿಂಪಿಕ್ ಪೋಲ್ಗಳಿಗೆ ಸ್ಥಳಾವಕಾಶ ನೀಡುವಷ್ಟು ದೊಡ್ಡದಾಗಿದೆ ಎಂದು ನೌಕಾಪಡೆ ಹೇಳಿದೆ. ಈ ವಿಮಾನ ವಾಹಕ ನೌಕೆಯನ್ನು 18 ಮಹಡಿಗಳನ್ನು ಹೊಂದಿರುವ ತೇಲುವ ನಗರ ಎಂದು ಕರೆಯಲಾಗುತ್ತದೆ. ಐಎನ್ಎಸ್ ವಿಕ್ರಾಂತ್ನಲ್ಲಿ 2300 ವಿಭಾಗಗಳೊಂದಿಗೆ 14 ಡೆಕ್ಗಳಿವೆ. ಇದು ಸುಮಾರು 1500 ನೌಕಾ ಸಿಬ್ಬಂದಿಯನ್ನು ಹೊತ್ತೊಯ್ಯಬಲ್ಲದು. ಈವರೆಗೆ ಬೇಕಾದ ಆಹಾರವನ್ನು ಅವಶ್ಯಕತೆಗಳನ್ನು ಪೂರೈಸಲು ಸುಮಾರು 10,000 ಚಪಾತಿ ಅಥವಾ ರೊಟ್ಟಿ ತಯಾರಿಸುವ ಯಂತ್ರಗಳಿವೆ. ಹಡಗಿನ ಅಡುಗೆ ಮನೆಯನ್ನು ಹಡಗಿನ ಗ್ಯಾಲಿ ಎಂದು ಕರೆಯಲಾಗುತ್ತದೆ. ವಿಕ್ರಾಂತ್ನ ವಿಶೇಷತೆ ಕುರಿತು ಮಾತನಾಡಿದ ವೈಸ್ ಅಡ್ಮಿರಲ್ ಹಂಪಿಹೊಳಿ, ಐಎನ್ಎಸ್ ವಿಕ್ರಾಂತ್ ಸುಮಾರು 30 ವಿಮಾನ ಹೆಲಿಕಾಪ್ಟರ್ಗಳನ್ನು ಇಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿದೆ. ಇದರಲ್ಲಿ ವಿವಿಧ ಬಗೆಯ ಯುದ್ಧ ವಿಮಾನಗಳು ಇರಲಿದ್ದು, ಇಲ್ಲಿಂದಲೇ ಕಾರ್ಯಾಚರಣೆ ನಡೆಯಲಿದೆ. ನೌಕೆಯ ಸಿಬ್ಬಂದಿಗೆ ಎದುರಾಗಬಹುದಾದ ಯಾವುದೇ ರೀತಿಯ ವೈದ್ಯಕೀಯ ಸಮಸ್ಯೆ ನಿವಾರಣೆಗೆ ನೌಕೆಯಲ್ಲಿ ಅತ್ಯಾಧುನಿಕ ಹೆಲ್ತ್ ಕಾಂಪ್ಲೆಕ್ಸ್ ನಿರ್ಮಿಸಲಾಗಿದೆ. 16 ಹಾಸಿಗೆಗಳ ಆಸ್ಪತ್ರೆಯನ್ನು ನಿರ್ಮಿಸಲಾಗಿದೆ. ವಿಕ್ರಾಂತ್ ಎಂದರೆ ವಿಜಯಶಾಲಿ ಮತ್ತು ಧೀರ ಎಂದರ್ಥ. ಇದರೊಂದಿಗೆ ದೇಶೀಯವಾಗಿ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನು ತಯಾರಿಸುವ ಸಾಮರ್ಥ್ಯ ಇರುವ ಕೆಲವೇ ದೇಶಗಳ ಗುಂಪಿಗೆ ಭಾರತ ಸೇರಿಕೊಂಡಿದೆ. ಅಲ್ಲದೆ ಐಎನ್ಎಸ್ ವಿಕ್ರಾಂತ್ ವಿಶ್ವದ ಅತಿ ದೊಡ್ಡ ಯುದ್ಧ ನೌಕೆಗಳಲ್ಲಿ ಒಂದಾಗಿದೆ. ಮುಂದಿನ ದಿನಗಳಲ್ಲಿ ಭಾರತ ಐಎನ್ಎಸ್ ವಿಕ್ರಾಂತ್ಗಿಂತಲೂ ಬೃಹತ್ತಾದ ಯುದ್ಧ ನೌಕೆಯನ್ನು ತಯಾರಿಸಲು ಯೋಜಿಸುತ್ತಿದೆ.